ವಿಟ್ಲದ ಕುಕ್ಕಜೆ ಶ್ರೀ ಕಾಳಿಕಾಂಬಾ ಆಂಜನೇಯ ಕ್ಷೇತ್ರದಲ್ಲಿ ವಾರ್ಷಿಕ ಜಾತ್ರೋತ್ಸವದ ಪ್ರಯುಕ್ತ ತುಲಾಭಾರ ಮತ್ತು ದರ್ಶನ ಬಲೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು. ಕುಕ್ಕಜೆ ಶ್ರೀ ಕಾಳಿಕಾಂಬಾ ಆಂಜನೇಯ ಕ್ಷೇತ್ರ ಕಾರಣಿಕ ಕ್ಷೇತ್ರವಾಗಿದ್ದು ಭಕ್ತಾದಿಗಳ ಬೇಡಿಕೆಯನ್ನ ದೇವಿ ಈಡೇರಿಕೆ ಮಾಡುತ್ತಿದ್ದಾಳೆ. ಕ್ಷೇತ್ರದ ಧರ್ಮದರ್ಶಿ ತನಿಯಪ್ಪ ಪೂಜಾರಿಯವರ ಕಾಲಾನಂತರ ಅವರ ಹಿರಿಯ ಪುತ್ರ ಡಾಕ್ಟರ್ ವಿಶ್ವನಾಥ್ ಕುಕ್ಕಾಜಿಯವರು ಕ್ಷೇತ್ರದ ಧರ್ಮದರ್ಶಿಗಳಾಗಿದ್ದರು. ಅವರ ಕಾಲಾನಂತರ ತನಿಯಪ್ಪ ಪೂಜಾರಿಯವರ ಕಿರಿಯ ಪುತ್ರ ಧರ್ಮದರ್ಶಿ ಶ್ರೀಕೃಷ್ಣ ಗುರೂಜಿಯವರು ಕುಕ್ಕಜೆ ಕಾಳಿಕಾಂಬಾ ಆಂಜನೇಯ ಕ್ಷೇತ್ರದ ಸರ್ವಾಭಿವೃದ್ಧಿಯ ರೂವಾರಿಯಾಗಿ ಕ್ಷೇತ್ರದ ಭಕ್ತರಿಗೆ ದೇವಿಯ ದರ್ಶನ ಭಾಗ್ಯ ಪ್ರಸಾದವನ್ನ ನೀಡಿ ಕಷ್ಟ ಕಾರ್ಪಣ್ಯಗಳನ್ನು ಪರಿಹರಿಸುವ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಕುಕ್ಕಜೆ ಶ್ರೀ ಕಾಳಿಕಾಮಾಂಜನೇಯ ಕ್ಷೇತ್ರದ ವಾರ್ಷಿಕ ಮಹಾಜಾತ್ರೆ ನಿನ್ನೆಯಿಂದ ಪ್ರಾರಂಭವಾಗಿ ಇವತ್ತು ವಿಶೇಷ ನಾಳೆ 3 ದಿವಸ ನಡೆಯಲಿದ್ದು, ನಿನ್ನೆ ವಿವಿಧ ಭಜನಾ ಸಂಘ ಭಜನಾ ಕಾರ್ಯಕ್ರಮ ನಡೆಯಿತು. ಇವತ್ತು ವಿಶೇಷವಾಗಿ ದೇವರ ಬಲಿಯುತ್ಸವ, ಪಿಡಿಮದ್ದು ಪ್ರದರ್ಶನ ಮತ್ತು ವಿಶೇಷ ಸಾಂಸ್ಕೃತಿಕ ಹಾಗೂ ಧಾರ್ಮಿಕ ಕೆಲವು ಕಾರ್ಯಕ್ರಮ ನಡೆಯಲಿದ್ದು, ಇವತ್ತು ಬೆಳಿಗ್ಗೆ ತುಲಾಭಾರ ಕಾರ್ಯಕ್ರಮ ನಡೆಯಿತು. ಉದ್ದೇಶ ಅಂದರೆ ತುಲಾಭಾರ ವಿಶೇಷ ಯಾಕೆ ಮಾಡ್ತಾರೆ ಅಂದರೆ, ತುಂಬ ಸಂತಾನವೇ ಆಗದಂತಹ ದಂಪತಿಗಳಿಗೆ ಅದೇ ಮದುವೆ ಆಗಲಿ ಎಷ್ಟು ಪೂಜೆ ಪುರಸ್ಕಾರ ಮಾಡಿದರೂ ಮದುವೆ ಆಗದಿದ್ದ ಕಾರಣ ಇಲ್ಲದಲ್ಲಿ ತಾಯಿ ಸನ್ನಿಧಿಯಲ್ಲಿ ನಡೆಯಲಿ ಬಂದವರೇ ಪ್ರಾರ್ಥನೆ ಮಾಡಿಕೊಂಡು ಬಂದಲ್ಲಿ ಅಥವಾ ಆಯಾ ಕ್ಷೇತ್ರದಲ್ಲಿ ಅವರವರು ಅಲ್ಲಲ್ಲೇ ಇದ್ದು ದೇವಿಯಲ್ಲಿ ಕುಕ್ಕಜೆ ಶ್ರೀ ಕಾಳಿಕಾಂಬಾ ಕ್ಷೇತ್ರದಲ್ಲಿ ತುಲಾಭಾರ ಮಾಡಿಸ್ತೇನೆ ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡಂದಲ್ಲಿ ಒಂದು ವರ್ಷದೊಳಗೆ ಎಷ್ಟೋ ನಿದರ್ಶನಗಳು ಮದುವೆ ಆದದ್ದು, ಸಂತಾನ ಆಗೋದು. ಅದೇ ರೀತಿ ಭಯಾನಕ ರೋಗಗಳು ಬಂದಾವಾಗ, ಉದಾಹರಣೆ ಕ್ಯಾನ್ಸರ್ ಆಗಲಿ, ಚರ್ಮ ವ್ಯಾಧಿಗಳಾಗಲಿ, ಕಡಿಮೆ ಆಗದಂಥ ರೋಗಗಳು ಬಂದಾಗ ಅಲ್ಲಿ ತಾಯಿ ಕುಕ್ಕಜೆ ಕ್ಷೇತ್ರದಲ್ಲಿ ಹೋಗಿ ತುಲಾಭಾರ ಮಾಡಿಸ್ತೇನೆ ಅಂತೇಳಿ ಪ್ರಸಾದ ಸ್ವೀಕಾರ ಮಾಡಿಕೊಂಡಲ್ಲಿ ಖಂಡಿತವಾಗಿ ಭಯಾನಕ ರೋಗಗಳು, ಹಾಗೆ ಸಂತಾನ, ಹಾಗೆ ರೀತಿ ಲಗ್ನ ಸಂಬಂಧ ಎಲ್ಲ ಕಾರ್ಯಗಳು ಪೂರ್ಣವಾಗಿ ತಾಯಿ ಈಡೇರಿಸಿಕೊಟ್ಟಿದ್ದಾಳೆ. ತಾಯಿಯ ನಡೆಯಲ್ಲಿ ನಿಂತು ಪ್ರಾರ್ಥನೆ ಮಾಡಿದ್ರೆ ಅದು ಶಮನವಾದ ಹಲವಾರು ನಿದರ್ಶನಗಳಿವೆ. ತಾಯಿಯ ಲೀಲೆಯಿಂದ ಫಲ ಕಂಡುಕೊಂಡ ಊರ ಪರಬೂರ ಸಹಿತ ಹೊರ ರಾಜ್ಯದ ಹಲವಾರು ಭಕ್ತಾದಿಗಳು ಕ್ಷೇತ್ರಕ್ಕೆ ಬಂದು ತಾಯಿಯ ದರ್ಶನವನ್ನ ಪಡೆದುಕೊಳ್ಳುತ್ತಾರೆ. ಸಮಯ ಜೋಕುಲಿ ಜನ ಅಂಚ ಎಂಕಲ್ ಮುಲ್ಪ ಬತ್ತದ್ದು ಮಂತ ಅಂಚ ಅಂದಿಟ್ಟು ಇತ್ತು ಎಂಕಲ್ ತುಲಾಭಾರ ಸೇವನೆ ಪೂರೊಂದಿಲ್ಲ 14 ವರ್ಷ ಮುಟ್ಟಾನ ಅವು ಎಂಕಲು ಒಂಜಿ 2 ವರ್ಷದ ತುಂಬ ಬತ್ತಿತ್ತ ಬತ್ತದು ಮೂಲು ಒಂದು ಪ್ರಾರ್ಥನೆ ಮಂತದ್ದು ಪೂಜೆ ಪೂರ ಕೊರ್ರೆ ಇತ್ತಲ್ಲ ಅಂಚ 5 ವರ್ಷ ಪಟ್ಟ 2 ತಿಂಗಳು ಪ್ರೆಗ್ನೆಂಟ್ ಇದಕ್ಕೆ 2ನೇ ಸರ್ತಿ ಬೇಕು. ನಾನು ರಾತ್ರಿ ಪೂಜೆಯಲ್ಲಿ ನೆನೆಸ್ಕೊಳ್ತೇನೆ, ಏನಾಗೋದಿಲ್ಲ, ನಾಳೆ ಬೆಳಗಿನ ಜಾವ ನೀವು ಬರಬೇಕು ಅಂತೇಳಿ. ಹಾಗೆ ನಾನು ಮಗುವನ್ನು ಈ ದಾರಿ ಮಧ್ಯೆ ಮಂಗಳೂರಿಗೆ ಹೋಗುವ ಸಾಗಿಸ್ತಿರುವ ಸಂದರ್ಭದಲ್ಲಿ ಅವನಿಗೆ ಹೊಟ್ಟೆ ನೋವು ತಡೆಯೋಕ್ಕಾಗಲಿಲ್ಲ. ನಾನು ದೇವ್ರನ್ನ ಹೆಚ್ಚನ್ನು ಮಾಡ್ಕೊಂಡು ಸುಳ್ಯದ KVGಯಲ್ಲಿ ಸೇರಿಸಿ ಅಲ್ಲಿ ದೇವರು ಬಂದಂಗೆ ಡಾಕ್ಟ್ರುಗಳೆಲ್ಲ ಸೇರಿ ಈ ದೇವರ ಆಶೀರ್ವಾದದಿಂದ ಆ ಮಗನ ನಾನು ದೇವಿ ಹತ್ರ ಬೆಳಿಗ್ಗೆ ಜಾವ ಬರೋ ಸಂದರ್ಭದಲ್ಲಿ ಅವನಿಗೆ ಹುಷಾರಾಯಿತು. ಆಗ ನೆನೆಸ್ಕೊಂಡೆ ನಮ್ಮ ದೇವಿಯ ಆಶೀರ್ವಾದ ಅಂತೇಳಿ ಇಲ್ಲಿ ಬಂದು ನಾನು ದೇವಿಯ ನೆಲೆಯಲ್ಲಿ ಹೇಳ್ಕೊಂಡೆ. ಸ್ವಾಮೀಜಿ ಗುರುಜಿಯವರು ಸಹ ಹೇಳ್ಕೊಂಡ್ರು, ಇನ್ನೇನು ಆಗೋದಿಲ್ಲ, ವಾಸಿ ಆಗ್ತಾನೆ, ನೀವು ಬಂದು ಹರಕೆಯನ್ನು ಸಲ್ಲಿಸಬೇಕು ಅಂತೇಳಿ. ಹರಕೆ ಹುಷಾರಾದ, ಇಲ್ಲೇ ಇದ್ದಾನೆ. ಇವತ್ತು ನಾನು ದೇವರಿಗೆ ಹರಕೆಯನ್ನು ಸಲ್ಲಿಸಿದ್ದೀನಿ. ನನಗೆ ಈ ದೇವರ ಪೂರ್ಣ ನಂಬಿಕೆ ನನಗಿದೆ, ನಮ್ಮ ಸಂಸಾರಕ್ಕಿದೆ ಅಂತೇಳಿ ನಾನು ನಂಬ್ತೇನೆ. ಸಂತಾನ ಭಾಗ್ಯಕ್ಕಾಗಿ ಹರಕೆ ಮಾಡಿದವರು ತಮ್ಮ ಇಷ್ಟಾರ್ಥ ಈಡೇರಿಕೆಯಾದಾಗ ಇಲ್ಲಿಗೆ ಬಂದು ಮಕ್ಕಳ ತುಲಾಭಾರವನ್ನ ಮಾಡುತ್ತಿದ್ದಾರೆ. ಹೀಗೆ ಹಲವು ಭಕ್ತರು ಜಾತ್ರೋತ್ಸವದ ವೇಳೆ ವಿಶಿಷ್ಟವಾಗಿ ನಡೆಯುವ ತುಲಾಭಾರದಲ್ಲಿ ಭಾಗಿಯಾಗಿ ತಮ್ಮ ಹರಕೆಯನ್ನ ಸಂದಾಯ ಮಾಡುತ್ತಿದ್ದಾರೆ. ಕುಕ್ಕಜೆ ಶ್ರೀ ಕಾಳಿಕಾಂಬಾ ಆಂಜನೇಯ ಕ್ಷೇತ್ರ ಸಾಮಾನ್ಯವಾಗಿ 5 ವರ್ಷದ ಈಚೆ ವಿಶೇಷವಾದ ಪೂಜೆ ಅದು ನಡೆದುಕೊಂಡು ದಿನ ಪ್ರತಿ ವರ್ಷಗಳ ಮಾಯಿದ ಪುಣ್ಯಮೇದಾನಿ ಶುರುವಾಂಡ 3 ದಿನದ ವಾರ್ಷಿಕ ಜಾತ್ರೆ ಅವೇ ಮಟ್ಟೆ ಸೋಣ ಅಂಚನೆ ನವರಾತ್ರಿ 5 ಬುಕ್ಕ ಒಂದು ವಾರ್ಷಿಕ ಪೂಜೆ ಪತ್ತನಾಜೆ ಈತ ಕಾರ್ಯಕ್ರಮ ವಿಶೇಷವಾದ ನಡೆದುಕೊಂಡು ಅಂಡೊಂದು ಹಿರಿಯರ ಕಾಲದಿಂದ ಆರಾಧನೆ ಮತ್ತೊಂದು ಹೊತ್ತ ಪೂಜಾ ತನೆ ಪೂಜಾರ್ಲು 6ನೇ ಕಾಲೋಡು ಈ ದೇವಸ್ಥಾನ ಮೂಲ ಆಂಡು
ಸರಿಯ ಪೂಜಾರಿನ ಕಾಲದ ಬುಕ್ಕ ಮುಂದುವರಿಯೊಂದೇ ಬೋದು ಐದು ಬುಕ್ಕ ಶಿಲಾ ದೇವಸ್ಥಾನ ಐಕ್ಯದ ಬುಕ್ಕ ವಿಶೇಷವಾದಿತ್ತೆ ವಾರ್ಷಿಕ ಜಾತ್ರೆದೊಟ್ಟಿಗೆ ಬೇತೆ ಬೇತೆ ತಿಂಗಳು ಆಪಣಂಚಿನ ಸುದರ್ಶನ ಹೋಮ ಬೇತೆ ಬೇತೆ ಕಾರ್ಯಕ್ರಮಗಳು ನಡತೊಂದುಂಟು ದೂರ ದೂರದ ಭಕ್ತಿಯರು ಬರ್ತದೆ ಮುಲ್ಪ ಈ ಕ್ಷೇತ್ರನು ಭಾರಿ ಬೆಳಗಾಯರ ಪ್ರಯತ್ನ ಮಾಡ್ತಾರೆ ಭಾರಿ ಎಡ್ಡೆ ನಡತೊಂದು ಉತ್ತರ ನೆಕ್ ಭಕ್ತರನಂಜಿ ಸಹಕಾರ ಮಸ್ತ್ ಉಂಟು. ಧರ್ಮದರ್ಶಿ ಶ್ರೀಕೃಷ್ಣ ಗುರೂಜಿಯವರ ಮಾರ್ಗದರ್ಶನದಂತೆ ವಾರ್ಷಿಕ ಜಾತ್ರಾ ಮಹೋತ್ಸವವು ನಡೆಯುತ್ತಿದ್ದು ಫೆಬ್ರವರಿ 16ರಂದು ಬೆಳಗ್ಗೆ ಸ್ಥಳ ಶುದ್ಧಿ, ಗಣಪತಿ ಹೋಮ, ಶ್ರೀದೇವಿಯ ಕಲಶ ಪ್ರತಿಷ್ಠೆ, ಉದಯ ಪೂಜೆ ಬಳಿಕ ವಿವಿಧ ತಂಡದ ಭಜನಾ ಕಾರ್ಯಕ್ರಮ. ಫೆಬ್ರವರಿ 17ರಂದು ಬೆಳಗ್ಗೆ ಸ್ಥಳ ಶುದ್ಧಿ, ಗಣಪತಿ ಹೋಮ, ಉದಯ ಪೂಜೆ, ಶ್ರೀ ನರಸಿಂಹ ಮಂಡಲ ಪೂಜೆ, ಕಲಶ ಸ್ಥಾನ, ತುಲಾಭಾರ ಸೇವೆ, ಶ್ರೀದೇವಿಯ ಬಲಿ ಉತ್ಸವ, ಪಲ್ಲಕ್ಕಿ ಉತ್ಸವ, ಅಲಂಕಾರ ಪೂಜೆ, ಹೂವಿನ ಪೂಜೆ, ಪ್ರಸಾದ ವಿತರಣೆ. ರಾತ್ರಿ ಶ್ರೀ ಆಂಜನೇಯ ಮಹಾಪೂಜೆ, ನಾಗದರ್ಶನ, ಶ್ರೀದೇವಿಯ ಮಹಾಪೂಜೆ, ಬಲಿ ಉತ್ಸವ, ಪಲ್ಲಕ್ಕಿ ಉತ್ಸವ, ಸಿಡಿಮದ್ದು ಪ್ರದರ್ಶನ, ಶ್ರೀ ಸಿರಿಕುಮಾರಸ್ವಾಮಿಯ ಮಹಾಪೂಜೆ, ಕುಮಾರ ಸೇವೆ, ಪ್ರಸಾದ ವಿತರಣೆ ಬಳಿಕ ರಕ್ತೇಶ್ವರಿ ದೈವದ ನೇಮೋತ್ಸವ ನಡೆಯಿತು. ಮಹಮ್ಮದ್ ಅಲಿ, ವಿ4 ನ್ಯೂಸ್, ವಿಟ್ಲ.